ಪುತ್ತೂರಿನಲ್ಲಿ ಮೊನ್ನೆ ನಡೆದಂತಹ ಘಟನೆಯ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಹಿಂದೂ ಕಾರ್ಯಕರ್ತರ ಮೇಲೆ ನಡೆಸಿರತಕ್ಕಂಥ ಅಮಾನುಷ ರೀತಿಯ ಘಟನೆಯನ್ನು ಒಬ್ಬ ಪರಿವಾರ ಸಂಘಟನೆಯ ಕಾರ್ಯಕರ್ತನಾಗಿ ನಾನು ಖಂಡಿಸ್ತಾ ಇದ್ದೇನೆ. ಪುತ್ತೂರಿನ ಘಟನೆ ಈ ರೀತಿ ಆಗಬಾರ್ದಿತ್ತು, ನೋವಿನ ಸಂಗತಿ. ಇವತ್ತು ಪರಿವಾರದ ಕಾರ್ಯಕರ್ತರೇ ಇವತ್ತು ಒಂದಷ್ಟು ಗೊಂದಲದಲ್ಲಿರ್ತಕ್ಕಂಥ ಆ ಒಂದು ಘಟನೆಗಳು ನಡೀತಾ ಇದೆ. ಯಾವುದೋ ಒಂದು ಬ್ಯಾನರಿನ ಪ್ರಕರಣ ಇರ್ಬೋದು. ಈ ರೀತಿಯ ಬ್ಯಾನರಿನ ಪ್ರಕರಣಕ್ಕೆ ಈ ರೀತಿಯ ಪೊಲೀಸ್ ದೌರ್ಜನ್ಯವನ್ನು ನಾನು ಅತ್ಯಂತ ಕಟುವಾಗಿ ಖಂಡಿಸ್ತಾ ಇದ್ದೇನೆ ಮತ್ತು ಆ ರೀತಿ ಕ್ರಮ ಜರುಗಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ತಕ್ಷಣ ಕ್ರಮ ತಗೊಳ್ಬೇಕು. ಈ ರೀತಿಯ ಘಟನೆ ಪುನರಾವರ್ತನೆ ಆಗೋ ರೀತಿಯಲ್ಲಿ ಕ್ರಮ ಆಗಬೇಕು. ಖಂಡಿತ ಇವತ್ತು ನನ್ನೆಲ್ಲ ಪುತ್ತೂರು ಇಡೀ ಜಿಲ್ಲೆಯ ಕಾರ್ಯಕರ್ತ ಸ್ನೇಹಿತರಿಗೆ, ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯ ಹಿಂದೂ ಸಮಾಜದ ಒಳಗಡೆ ಒಂದಷ್ಟು ಭಿನ್ನಾಭಿಪ್ರಾಯ ಇವತ್ತು ವ್ಯಕ್ತ ಆಗ್ತಾ ಇದೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ಕಾತರದಿಂದ ಹೊರಗಡೆ ನಮ್ಮ ವಿರೋಧಿಗಳು ಕಾಯ್ತಾ ಇದ್ದಾರೆ. ದಯವಿಟ್ಟು ತಾಳ್ಮೆಯನ್ನು ಗೆಡದೆ ನಾವೆಲ್ಲರೂ ಒಂದೇ ಧ್ವಜದಡಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನು ಮಾಡೋಣ. ನಮ್ಮೊಳಗಿರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಖಂಡಿತ ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿಕೊಂಡು ತಾಳ್ಮೆಯಿಂದ ಇರಬೇಕು ಅಂತ ನಾನು ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.